ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಅದೊಂದು ಶಕ್ತಿ. ಕೇವಲ ನಟನೆ ಮಾತ್ರವಲ್ಲ, ಅದರಿಂದಾಚೆಗೆ ಅದೆಷ್ಟೋ ಸಾಲು ಸಾಲು ಜನಪರ ಕೆಲಸಗಳನ್ನು ಮಾಡಿದ್ದಾರೆ. ತಾನಾಯ್ತು ತನ್ನ ಸಿನಿಮಾವಾಯಿತು ಎಂದು ಸುಮ್ಮನೆ ಕೂತವರಲ್ಲ ನಮ್ಮ ಅಣ್ಣವರು. ರಾಜ್ಯಕ್ಕೆ ತೊಂದರೆಯಾದಾಗ ಸರ್ಕಾರದ ಜೊತೆ ನಿಂತವರೇ ನಮ್ಮ ಬಂಗಾರದ ಮನುಷ್ಯ. ಪ್ರಸ್ತುತ ಅಣ್ಣವರೊಂದಿಗೆ ಫೋಟೋ ತೆಗೆಸಿಕೊಳ್ಳಬೇಕಾದರೆ ಒಂದು ಫೋಟೋಗೆ 10 ರೂಪಾಯಿ ನಿಗದಿ ಮಾಡಿದ್ದರು ಅನ್ನೋ ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಆದರೆ ಇದರ ಬಗ್ಗೆ ಸತ್ಯತೆ ತಿಳಿಯದೆ ಹಾಗೆ ಅಣ್ಣವರ ಮೇಲಿನ ಅಭಿಮಾನದಿಂದಾಗಿ ಒಂದಿಷ್ಟು ಮಂದಿ ಏಕೆ ಏನು ಅಂತ ವಿಚಾರಿಸಿದ್ದಾರೆ. ಮತ್ತೆ ಕೆಲವರು ಇಲ್ಲ ಇದೊಂದು ಸುಳ್ಳು ಎಂದು ಹೇಳ್ತಿದ್ದಾರೆ. ಈ ಮಧ್ಯೆ ಅಣ್ಣವರ ಅಪ್ಪಟ ಅಭಿಮಾನಿಯಾದ ಮಲ್ಲಿಕಾರ್ಜುನ ಮೇಟಿಯವರು ಹಳೆಯ ಪೇಪರ್ ಕಟ್ಟಿಂಗ್ಸ್ ಒಂದನ್ನು ಹಂಚಿ ಎಲ್ಲ ಗೊಂದಲಗಳಿಗೂ ತೆರೆ ಎಳೆದಿದ್ದಾರೆ. ಹೌದು, ಅದು 1985ನೇ ಇಸವಿ. ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿಯಾಗಿದ್ದ ಕಾಲಘಟ್ಟ. ರಾಜ್ಯದಲ್ಲಿ ಬರಗಾಲ, ಸರ್ಕಾರ ನಷ್ಟದಲ್ಲಿತ್ತು. ಹೀಗಾಗಿ ಅಣ್ಣವರು ಹಾಗೆ ಅವರ ಸಂಗಡಿಗರು ಸೇರಿಕೊಂಡು ಉಪಾಯವನ್ನು ಮಾಡಿದ್ರು. ಅದೇನೆಂದ್ರೆ ಅಣ್ಣವರ ಜೊತೆಗೆ ಫೋಟೋವನ್ನು ತೆಗೆಸಿಕೊಂಡ್ರೆ 10 ರೂಪಾಯಿ ನೀಡಬೇಕು ಎಂದು. ಇದರಿಂದ ಸಂಗ್ರಹವಾದ ಹಣವನ್ನು ಸರ್ಕಾರಕ್ಕೆ ನೀಡುವ ಮಹತ್ ಕಾರ್ಯಕ್ಕೆ ಮುನ್ನುಡಿ ಬರೆಯಲಾಯಿತು. ಅದರಂತೆ ಮಾರ್ಚ್ ತಿಂಗಳ ಮೊದಲ ವಾರ ಬರ ಪರಿಹಾರಕ್ಕಾಗಿ ಅಣ್ಣವರು ಹಾಗೆ ಅವರ ತಂಡ ರಾಜ್ಯಾದ್ಯಂತ ಪಾದಯಾತ್ರೆಯನ್ನು ಹಮ್ಮಿಕೊಂಡ್ರು. ಈ ಪೈಕಿ ಬೆಂಗಳೂರಿನಲ್ಲೇ 8 ಲಕ್ಷ ರೂಪಾಯಿ ಹರಿದು ಬಂದಿತ್ತು. ಹಾಗೆ ಬೆರಳೆಣಿಕೆಯ ದಿನಗಳಲ್ಲಿ ರಾಜ್ಯದ ಒಂದೆರಡು ಕಡೆಗಳಲ್ಲಿ 2 ಲಕ್ಷ ರೂಪಾಯಿ ಬರ ನಿರ್ವಹಣೆಗೆ ನೀಡಿದ್ರು. ಇದರಲ್ಲಿ ಒಂದು ಫೋಟೋಗೆ 10 ರೂಪಾಯಿಯಂತೆ 12,000 ರೂಪಾಯಿಗಳು ಸಂಗ್ರಹವಾಗಿತ್ತು. ಹಾಗೆ ಮಾರ್ಚ್ 9ರಂದು ಮಂಡ್ಯ, ಮಾರ್ಚ್ ಕೊನೆಯ ವಾರದಲ್ಲಿ ಹುಬ್ಬಳ್ಳಿ ಮತ್ತು ಭದ್ರಾವತಿ ಸೇರಿದಂತೆ ರಾಜ್ಯಾದ್ಯಂತ ಪ್ರವಾಸ ಮಾಡೋದಾಗಿ ಅಣ್ಣವರು ತಿಳಿಸಿದ್ರು. ಮೊದಲ ವಾರಕ್ಕೆ ಆ ಕಾಲದಲ್ಲೇ 10 ಲಕ್ಷ ರೂಪಾಯಿ ಸಂಗ್ರಹವಾಗಿದೆ ಅಂದರೆ ತಿಂಗಳಾಂತ್ಯದಲ್ಲಿ ಅದೆಷ್ಟು ಲಕ್ಷ ಸಂಗ್ರಹವಾಗಿರ್ಬೋದು ನೀವೇ ಊಹಿಸಿಕೊಳ್ಳಿ. ಇನ್ನು ಇದಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂತೆ ರಾಜಣ್ಣ ನಂದಕುಮಾರನ್ನೋರು, ಹೌದು ಸರ್, 1995ರ ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಾನು ರಾಜ್ಕುಮಾರ್ ಅವರ ಮನೆ ಮುಂದೆ ಇದ್ದೆ. ಅಣ್ಣವರು ಬಂದ್ರು. ಉತ್ತರ ಕರ್ನಾಟಕ ಭಾಗದಿಂದ ಒಬ್ಬ ಅಭಿಮಾನಿ ಬಂದಿದ್ದ. ಅವನ ಬಟ್ಟೆಗಳೆಲ್ಲ ಮಾಸಿ ಹೋಗಿತ್ತು. ಅಂತಹ ಅಭಿಮಾನಿಯನ್ನು ಅಣ್ಣವರ ಅಂಗರಕ್ಷಕರಾದ ಚೆನ್ನಣ್ಣನವರು ಮುಟ್ಟೋದಕ್ಕೆ ಬಿಡಲಿಲ್ಲ. ಆದರೂ ಅಣ್ಣವರು ಆ ಅಭಿಮಾನಿಯ ಹತ್ತಿರಕ್ಕೆ ಬಂದು ಅವನನ್ನು ಆಲಂಗಿಸಿದ್ರು. ಆ ಅಭಿಮಾನಿ ಅಣ್ಣವರಿಗೆ ಒಂದು ಮುತ್ತನ್ನು ಸಹ ಕೊಟ್ಟನು. ಆ ಸಂದರ್ಭದಲ್ಲಿ ಫೋಟೋಗ್ರಾಫರ್ ಇದ್ದರೂ ಕೂಡ ಅವನಲ್ಲಿ ರೀಲಿರಲಿಲ್ಲ. ನಾವೇ ದುರದೃಷ್ಟವಂತರು ಅನ್ನೋ ಸಾಲುಗಳನ್ನು ಬರೆದು ತಮ್ಮ ಹಿಂದಿನ ಪುಟಗಳನ್ನು ಬಿಚ್ಚಿಟ್ಟರು. ಅಣ್ಣವರು ಊರಿನ ಉಸಾಬರಿ ನಮಗ್ಯಾಕೆ ಎಂದು ಮನೆಯಲ್ಲಿ ಸುಮ್ಮನೆ ಇರ್ಬೋದಿತ್ತು. ಆದರೆ ನಾಡು ನುಡಿ ಜನರಂದ್ರೆ ಅಣ್ಣವರಿಗೆ ಅದೆಂಥ ಪ್ರೀತಿ ಎನ್ನುವುದಕ್ಕೆ ಇದೊಂದು ಪುಟ್ಟ ಉದಾಹರಣೆಯಷ್ಟೇ. ರಾಜ್ಯಕ್ಕೆ ಕಷ್ಟ ಬಂದಿದೆ ಅಂದ್ರೆ ತನ್ನ ಮನೆಯವರಿಗೆ ಕಷ್ಟ ಬಂದಂತೆ ಎನ್ನೋ ಮನಸ್ಸು ನಮ್ಮ ಅಣ್ಣವರದ್ದು. ಅದಕ್ಕೇನೆ ಅಂತ ಅನ್ಸುತ್ತೆ ಅಣ್ಣವರನ್ನು ಅಭಿಮಾನಿಗಳು ದೇವರಂತೆ ಕಾಣೋದು. ಇಂತಹ ಮಹಾನ್ ವ್ಯಕ್ತಿ, ದೇವತಾ ಮನುಷ್ಯನನ್ನು ಪಡೆದ ನಾವೇ ಧನ್ಯರು. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.